ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ಏಪ್ರಿಲ್ 14ರಂದು ಧ್ವಜಾರೋಹಣ ಪೂರ್ವಕವಾಗಿ ಆರಂಭಗೊಂಡಿರುವ ಏಪ್ರಿಲ್ 21ರವರೆಗೆ ಭ್ರಾಮರಿ ಅವತಾರಿಣಿಯಾದ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ವರ್ಷಾವಧಿ ಉತ್ಸವ ನಡೀತಾ ಇದ್ದು ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸಿ ಶ್ರೀದೇವಿಯ ದರ್ಶನವನ್ನ ಪಡೆದು ಕೃತಾರ್ಥರಾಗುತ್ತಿದ್ದಾರೆ. ನಿನ್ನೆ ಕ್ಷೇತ್ರದಲ್ಲಿ ಹಗಲು ಬ್ರಹ್ಮ ಸನ್ನಿಧಿಯಲ್ಲಿ ಪರ್ವ, ರಾತ್ರಿ ಉತ್ಸವ ಬಲಿ, ಪಡು ಸವಾರಿ ನಡೆದರೆ ಇಂದು ಹಗಲು ಬ್ರಹ್ಮರಥೋತ್ಸವ ಜರುಗಿತು. ಸಹಸ್ರಾರು ಮಂದಿ ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಿ ದೇವಿಯ ದರ್ಶನವನ್ನ ಪಡೆದುಕೊಂಡರು. ಕ್ಷೇತ್ರದ ಆನುವಂಶಿಕ ಮುಕ್ತೇಸರರು, ತಂತ್ರಿಗಳು, ಅರ್ಚಕ ವೃಂದ, ಸಿಬ್ಬಂದಿ ವರ್ಗ, ಅತ್ತೂರು ಕೊಡೆತ್ತೂರು ಮಾಗಣೆಯ ಭಕ್ತರು ಸಹಿತ ಹಲವು ಮಂದಿ ಭಕ್ತಾದಿಗಳು ಉಪಸ್ಥಿತರಿದ್ದರು. ಇನ್ನು 9 ದಿನಗಳ ಕಾಲ ನಡೆಯುವ ಕ್ಷೇತ್ರದ ಉತ್ಸವ ನಾಳೆ ಕವಾಟೋದ್ಘಾಟನೆ ಮತ್ತು ರಾತ್ರಿ ಅವಭೃತೋತ್ಸವದೊಂದಿಗೆ ಸಮಾಪನೆಗೊಳ್ಳಲಿದೆ.